ಮಾಡ್ತಾನಂತ, ಹುಲಿ ಬ್ಯಾಟ್ರಿ ಆಡಕ್ಕೆ ಹೋಗಿರ್ತಾನಂತ. ಹೆಂಡತಿಗೆ ಹೇಳ್ತಾನಂತ, ನಾ ಇವತ್ತು ಹುಲಿ ಬ್ಯಾಟ್ರಿ ಆಡಕ್ಕೆ ಹೊಂಟಾನ, ಅವನು ಮಸ್ತ್ ಅಡುಗೆ ಮಾಡೋ ಹೊಂಟೇನೆ, ಹುಲಿ ಬ್ಯಾಟ್ರಿ ಆಡಿ ಬರ್ತಾನೆ. ಹೊಕ್ಕಾನಂತ, ಡಬಲ್ ರೈಫಲ್ ಗನ್ ಇರ್ತಲ್ಲ ಅದು ಒಯ್ತಾನಂತ, ಗುರಿ ಇಡ್ತಾನಂತ ಹುಲಿಗೆ ಹಿಂಗೆ ಡಿಶಿ ಮ್ಯಾಲ ಹೊಡಿತಾನೆ, ತಪ್ಪಿಸ್ಕೋದ ಹುಲಿ. ಜಿಕ್ಕು ಅಂತ ಹುಲಿ ಬಂದು ಮುಂದಿರ್ತಾನೆ. ಯಾಕೆ ತಮ್ಮ ಎದಕ್ಕೆ ಬಂದೀನಿ? ನಾ ಬ್ಯಾಟ್ರಿ ಆಡಕ್ಕೆ ಬಂದೇನಂತ. ಮತ್ತು ಬ್ಯಾಟ್ರಿ ಮಿಸ್ ಆಗೈತೆ, ಏನು ಮಾಡ್ತೀನಿ ಅಂತ. ತಪ್ಪಾಗೈತಪ್ಪ, ಆ ಕಡೆ ಹೊಳ ಅಂತಂತ ಹುಲಿ ಬರೋಬ್ಬರು ಮುಕ್ಕಳು ಹಿಡ್ತದಂತ. ಮನೆಗೆ ಹಿಂಗೆ ಅಗಡಾಡ್ಕೊಂತ ಬರ್ತಾನೆ. ಸಂಜೆಗೆ ಹೆಂಡ್ತಿ ಅಂತ, ಯಾಕ್ರಿ ಏನಾದಂತ? ಏನಿಲ್ಲ, ಇವತ್ತು ಮಿಸ್ ಆಗೈತೆ, ನಾಳೆ ಬರ್ತಾನೆ. ಮತ್ತೆ ನೆಕ್ಸ್ಟ್ ಡೇ ಗನ್ ಇರ್ತದಲ್ಲ, ಮಷಿನ್ ಗನ್, ಅದನ್ನು ತೊಗೊಂಡು ಹೋಗೋಣ ಅಂತ ಹೇಳ್ತಾಳೆ. ಏನಾದ್ರಲ್ಲ ಕೆಲಸ ಅವ್ರು 2 ಬುಲೆಟ್ ಇರ್ತಾವೆ, ಅದ್ರಾಗ ಮಷಿನ್ ಗನ್ ಹೋಯ್ತಿ ಸಲ. ಮತ್ತೆ ಮರಣ ದಿವಸ ಹೋಗೋಣಂತ, ಡಿಗ್ 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 ಹೊಡಿ, ಮತ್ತೊಮ್ಮೆ ಮಿಸ್ ಆಗೈತೆ. ಮತ್ತೆ ಜಿಕ್ಕೊಂತ ಮತ್ತೆ ಬಂದು ಮುಂದೆ ಯಾಕೆ ಎದಕ್ಕೆ ಬಂದಿ ಅಂತ. ಮತ್ತೆ ಬ್ಯಾಟ್ರಿ ಆಡಕ್ಕೆ ಹೊಳ ಅನ್ಸತ್ತ, ಮತ್ತೆ ಮುಕ್ಕಳು ಹಿಡ್ದಂತ ಹುಲಿ. ಮತ್ತೆ ಮುಕ್ಕಳು ಹಿಡಿಸ್ಕೊಂಡು ಮನೆಗೆ ಬರ್ತಾನಂತ. ಹೆಂಡತಿ ಕೇಳ್ತಾಳ, ಮಷಿನ್ ಗನ್ ಕೆಲಸ ಸಿಗಲ್ಲ, ಅಟಮ್ ಬಾಂಬ್ ಅದಲ್ಲ ಅವನ್ನ ಕೂಡ ಎಲ್ಲ ಕಡೆ ಅಟಮ್ ಬಾಂಬ್ ಹಾಕೊಂಡು ಹೋಗೋಣಂತ. ನೆಕ್ಸ್ಟ್ ಡೇ ಮತ್ತೆ ಹೋಗೋಣಂತ. ನೆಕ್ಸ್ಟ್ ನಿಮ್ಮ ಅವನ ನಾವು ಕುಡ್ಚಿ ಮುಂದೆ ಕೇಳಿಲ್ಲ, ಅಟಮ್ ಬಾಂಬ್ ಅಲ್ಲಿ ಹೋಗಿತ್ತಾನ, ಇಲ್ಲಿ ಹೋಗಿತ್ತಾನ, ಮತ್ತೆ ಮುಂದೆ ಹೇಳೋಕ್ಕಿತ್ತ ಹುಲಿ ಬರ್ತದಂತ. ಬಡ ಹೊಳ್ಳಿ ನಿಂತು ಬಿಡ್ತಾನೆ. ಬ್ಯಾಡ ಮುಕ್ಕಳು ಹಿಡೋದು ಗ್ಯಾರಂಟಿ ಹೊಳ್ಳಿ ನಿಂತು ಬಿಡ್ನಂತ. ಹಿಂಗೆ ತೆಗೆದು ಮುಕ್ಕಳಿ ಮೇಲೆ ಒಂದು ಕೊಡ್ತದಂತ. ಏನೇ ಬ್ಯಾಟಿ ಆಡಕ್ಕೆ ಬರ್ತೇವೆ, ಮುಕ್ಕಳಿ ಆಡ್ಸಕ್ಕೆ ಬರ್ತೇವೆ. ನಿಮ್ಮ ಅವನು ಬ್ಯಾಟಿ ಆಡಕ್ಕೆ ಬರ್ತಾರೆ, ಮುಕ್ಕಳಿ ಆಡ್ಸಕ್ಕೆ